15ರಿಂದ 18 ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ. ಸರಗೂರು ತಾಲೂಕಿನ ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ 15ರಿಂದ 18 ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ಹಾಕಲಾಯಿತು. ತಾಲೂಕು ತಹಶೀಲ್ದಾರ್ ಚೆಲುವರಾಜ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿರುವ 15ರಿಂದ 18 ವರ್ಷದ ಸುಮಾರು 2450 ಮಕ್ಕಳಿಗೆ 7ರಿಂದ 8 ದಿನಗಳೊಳಗೆ ಲಸಿಕೆ ಹಾಕುವ ಗುರಿಯನ್ನು ಹೊಂದಿದ್ದೇವೆ ಎಂದರು. ಜನವರಿ 3ರಿಂದ ರಾಜ್ಯಾದ್ಯಂತ 15ರಿಂದ 18 ವರ್ಷದವರೆಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಹಾಕಲಾಗುವುದು. ತಾಲೂಕಿನಲ್ಲಿ ಇಂದು 15ರಿಂದ 18 ವರ್ಷದ 10ನೇ ತರಗತಿ ಪ್ರಥಮ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು ಎಂದು ತಿಳಿಸಿದರು. ತಾಲೂಕಿನ ಸಾಗರೆ, ಬಡಗಲಪುರ, ಮನುಗನಹಳ್ಳಿ ಹಾಗೂ ಶಾಂತಿಪುರ ಗ್ರಾಮಗಳಲ್ಲಿ ಲಸಿಕೆ ಹಾಕಲಾಗುತ್ತಿದೆ. ಲಸಿಕೆ ತೆಗೆದುಕೊಳ್ಳುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಆದುದರಿಂದ ಎಲ್ಲ ಮಕ್ಕಳು ಲಸಿಕೆಯನ್ನು ತಪ್ಪದೆ ಹಾಕಿಕೊಳ್ಳಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿ ಹಾಗೂ ಮತ್ತಿತರರು ಇದ್ದರು. 15+ ಅಂದರೆ 15 ವರ್ಷ ಮೇಲ್ಪಟ್ಟಂಥವ್ರಿಗೆ, 18 ವರ್ಷ ಒಳಗಿರೋಂಥವ್ರಿಗೆ, ಅಂದರೆ ಫಸ್ಟ್ PUC, SSC ಮತ್ತು PUC ಸೆಕೆಂಡ್ PUC ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಕೆಲವು ಮಕ್ಕಳಿರ್ತಾರೆ, 15 ತುಂಬಿದಂಥವ್ರು. ಸೊ ಈ ಒಂದು ತರಗತಿಯವರಿಗೆ ಲಸಿಕಾಕರಣ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಸೊ ಇವತ್ತು ಸರಗೂರು ತಾಲೂಕಿನಲ್ಲಿ ಬಡಗಲಪುರ, ಸಾಗರೆ, ಶಾಂತಿಪುರ, ಮನಗಳ್ಳಿ 4 ಕಡೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ, ನಡೀತಾ ಇದೆ. ಅದೇ ರೀತಿ ಚಿಡಿಕೋಡ ತಾಲೂಕಿನಲ್ಲೂ 6 ಕಡೆ ಇವತ್ತು ಚಾಲನೆಯನ್ನು ನೀಡಿದ್ದೀವಿ, ಅಲ್ಲೂ 6 ಕಡೆ ನಡೀತಾ ಇದೆ. ನಮ್ಮ ಸರಗೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದರೆ ಶಾಲೆಗಳ ಸಂಖ್ಯೆ 20 ಇದೆ, ಮಕ್ಕಳ ಸಂಖ್ಯೆ 1221 ಇದೆ, ಕಾಲೇಜುಗಳ ಸಂಖ್ಯೆ 5 ಇದೆ, ಕಾಲೇಜ್ ಮಕ್ಕಳ ಸಂಖ್ಯೆ 936 ಇದೆ. ಶಾಲೆ ಬಿಟ್ಟು ಮನೆಯಲ್ಲಿರೋಂಥ ಮಕ್ಕಳುಗಳು 293 ಇದೆ. ಅಂದರೆ ಇದು ಮನೆ ಸಮೀಕ್ಷೆ ಮಾಡಿ ಶಾಲೆಯಿಂದ ಹೊರಗುಳಿದಂಥ ಮಕ್ಕಳುಗಳನ್ನು ನಾವು ಕೌಂಟು ತಗೊಂಡಿದ್ದೀವಿ. ಸೊ ಒಟ್ಟಾರೆ ಸರಗೂರು ತಾಲೂಕಿನಲ್ಲಿ 2450 ಮಕ್ಕಳಿಗೆ ನಾವು ಗುರಿ ಹೊಂದಿದ್ದೀವಿ. ಅವರಿಗೆ ಲಸಿಕೀಕರಣ ಮಾಡುವಂಥ ಜವಾಬ್ದಾರಿ ಈ ಇನ್ನೊಂದು ವಾರ 10 ದಿವಸದೊಳಗಡೆ ನಾವು ಇದಕ್ಕೆ ವ್ಯಾಕ್ಸಿನೇಷನ್ ಮಾಡೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಚಾಲನೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.